ಒಂದಲ್ಲ ಒಂದಿನ ಕೇಸರಿ ಧ್ವಜವೇ ನಮ್ಮ ರಾಷ್ಟ್ರ ಧ್ವಜ ಆಗಬಹುದು ಎಂಬ ಹೇಳಿಕೆಯನ್ನ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ನೀಡಿದ್ದಾರೆ. ಕುತ್ತಾರಿನ ಕೊರಗಜ್ಜ ಕ್ಷೇತ್ರದ ನಡೆ ಸಮಾರೋಪದಲ್ಲಿ ಮಾತನಾಡಿರುವಂತಹ ಭಟ್ರು ಹೇಳಿಕೆ ಸಾಕಷ್ಟು ಪರ ವಿರೋಧದ ಚರ್ಚೆಗೆ ಗ್ರಾಸವಾಗಿದೆ. ಕಾಂಗ್ರೆಸ್ನ ತುಷ್ಟೀಕರಣ ನೀತಿಯಿಂದ ಭಾರತದ ಧ್ವಜ ತುಂಡಾಗಿದೆ. ಕೇಸರಿ ಧ್ವಜವೇ ರಾಷ್ಟ್ರ ಧ್ವಜ ಆಗುವ ಸಾಧ್ಯತೆ ಉಂಟು. ತ್ರಿವರ್ಣ ಧ್ವಜಕ್ಕೂ ಮುನ್ನ ಬ್ರಿಟಿಷರ ಧ್ವಜ ಇತ್ತು, ಅದಕ್ಕೂ ಮೊದಲು ಹಸಿರು ನಕ್ಷತ್ರ ಚಂದ್ರನ ಧ್ವಜ ಇತ್ತು. ಹೀಗಾಗಿ ಧ್ವಜ ಬದಲು ಮಾಡುವುದಕ್ಕೆ ಆಗಲ್ಲ ಅಂತೇನಿಲ್ಲ. ಅಕಸ್ಮಾತ್ ರಾಜ್ಯಸಭೆ ಪಾರ್ಲಿಮೆಂಟ್ ನಲ್ಲಿ ಮೂರನೆಯವರ ಬಹುಮತವನ್ನ ಪಡೆದ್ರೆ ಧ್ವಜ ಬದಲು ಮಾಡಬಹುದು. ಈಶ್ವರ್ ಅಲ್ಲಾಹ ತೇರೆ ನಾಮ್ ಎಂಬಂತ ಮಾತನ್ನ ಹಿಂದೂಗಳು ಸಾರಿದ್ರು. ಆದ್ರೆ ಮುಸಲ್ಮಾನರು ಈಶ್ವರ ಅಲ್ಲಾಹು ಅಲ್ವೇ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರಾದ್ರೂ ಹೇಳಿದ್ದು ಕೇಳಿದ್ದೀರಾ ಎಂದು ಪ್ರಶ್ನಿಸಿದ್ದಾರೆ. ಇದಕ್ಕೂ ಮುಂದುವರೆದು ಮಾತನಾಡಿದ ಭಟ್ರು ಕಾಶ್ಮೀರ ಚಿತ್ರದ ಕುರಿತು ಪ್ರತಿಕ್ರಿಯೆ ನೀಡುತ್ತಾರೆ. ಇವತ್ತು ಕಾಶ್ಮೀರ ಫೈಲ್ಸ್ ನಲ್ಲಿ ನೀವು ನೋಡೋದು ಸಣ್ಣ ತುಂಡಷ್ಟೇ. ದೇಶದಲ್ಲಿ ಧರ್ಮದ ಹತ್ಯೆ ಆದಾಗ್ಲೂ ಕೂಡ ಕಾಂಗ್ರೆಸ್ ಒಪ್ಪಿಕೊಂಡು ಸುಮ್ಮನಿತ್ತು. ಇವತ್ತು ಕಿತಾಬ್ ಬೇಡ, ಕೇವಲ ಹಿಜಾಬ್ ಸಾಕು ಅನ್ನುವಷ್ಟರ ಮಟ್ಟಿಗೆ ಬಂದಿದೆ. ಇನ್ನು ಎಲ್ಲಾ ಸವಲತ್ತುಗಳನ್ನ ಮಾಡಿಕೊಟ್ರು ನಾವು ಪ್ರತ್ಯೇಕವಾದಿಗಳು ಎಂಬಂತೆ ಬಿಂಬಿಸ್ತಾ ಇದ್ದಾರೆ. ಇದು ಈ ದೇಶವನ್ನ ಮುಂದೆ ತುಂಡು ತುಂಡು ಮಾಡುವ ಪ್ರಯತ್ನ ಎಂಬ ಹೇಳಿಕೆ ನೀಡಿದ್ದಾರೆ. ಸಾಮಾನ್ಯವಾಗಿ ಕಲ್ಲಡ್ಕ ಪ್ರಭಾಕರ್ ಭಟ್ರ ಭಾಷಣ ತುಸು ತೀಕ್ಷ್ಣವಾಗಿಯೇ ಇರುತ್ತೆ. ಸದ್ಯಕ್ಕೆ ಇವತ್ತು ನೀಡಿರುವಂತಹ ಹೇಳಿಕೆಗಳು ವಿವಾದಕ್ಕೀಡಾಗಿದ್ದು ಮತ್ತೆ ಕರಾವಳಿಯಲ್ಲಿ ಹಿಂದೂ ಮುಸಲ್ಮಾನರ ನಡುವೆ ಬೆಂಕಿ ಉಂಡೆಗಳನ್ನ ಉಗುಳುವಂತೆ ಮಾಡುತ್ತಾ ಎಂಬುದನ್ನ ಕಾದು ನೋಡ್ಬೇಕಷ್ಟೇ. ಕೇಸರಿ ಬಿಳಿ ಹಸಿರು ಬಂದದೀಗ ಕಾಂಗ್ರೆಸ್ ಹೇಳುವಾಗಲ್ಲ, ಅದು ಹೆದರಿ ತುಷ್ಟೀಕರಣ ನೀತಿಯಿಂದ ನಮ್ಮ ಧ್ವಜ ಕೂಡ ತುಂಡಾಯ್ತು. ಆ ಧ್ವಜಕ್ಕೆ ಗೌರವ ಕೊಡೋಣ. ಅದು ಇವತ್ತು ರಾಷ್ಟ್ರ ಧ್ವಜ ಅಂತ ಇದೆ, ಅದಕ್ಕೆ ಗೌರವ ಕೊಡೋಣ, ಅದರ ಪ್ರಶ್ನೆ ಇಲ್ಲ. ಮೊನ್ನೆ ಬಾರಿ ಗಲಾಟೆ ಆಯಿತು ಕೇಸರಿ ಹಾಗೆ ಅಂತ. ಯಾರಿಗೊತ್ತು, ಒಂದಲ್ಲ ಒಂದು ದಿವಸ ಕೇಸರಿ ಧ್ವಜ ನಮ್ಮ ರಾಷ್ಟ್ರ ಧ್ವಜ ಆಗಬಹುದು. ಯಾಕೆಂತ ಸ್ಪಷ್ಟೀಕರಣ ಕೊಡ್ತೇನೆ. ಈ ಮೂರು ಬಣ್ಣದ ಧ್ವಜ ಯಾರು ನಿರ್ಮಾಣ ಮಾಡಿದ್ದು? ಈ ಧ್ವಜ ಬರುವುದರ ಮೊದಲು ಈ ದೇಶದಲ್ಲಿ ಯಾವ ಧ್ವಜ ಇತ್ತು? ಬ್ರಿಟಿಷರ ಧ್ವಜ ಇತ್ತು. ಇಲ್ಲಿ ಬ್ರಿಟಿಷರು ಬರೋದಕ್ಕಿಂತ ಮೊದಲು ಯಾರ ಧ್ವಜ ಇತ್ತು? ಹಸಿರು ನಕ್ಷತ್ರ ಚಂದ್ರನ ಧ್ವಜ ಇತ್ತು. ಅಕಸ್ಮಾತ್ ಯಾರೋ ಮೂರನೇ 230 ಪಡೆದ ರಾಜ್ಯಸಭೆಯಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಇದ್ದಾಗ ಅವರು ಬದಲು ಮಾಡಬಹುದು, ಮಾಡ್ಲಿಕ್ಕೆ ಆಗುದಿಲ್ಲ ಅಂತೇನಿಲ್ಲ. ಅದಕ್ಕೋಸ್ಕರ ಗೊತ್ತಿಲ್ಲ ನನಗೆ. ಹೀಗೆ ಮುಂದುವರೆದರೆ ಹಿಂದೂ ಸಮಾಜ ಒಂದಾದರೆ, ಶಿವಾನಂದರು ಹೇಳಿದ್ರು ಅದಕ್ಕೋಸ್ಕರ ನಾವು ಕೊರಗಜ್ಜ ತಂತ್ರ ಆಶೀರ್ವಾದ ಕೇಳಲಿಕ್ಕೆ ಬಂದಿದ್ದೇವೆ ಅಂತ ಹೇಳಿ ಹಿಂದೂ ಸಮಾಜ ಒಂದಾದ್ರೆ ಆಗಬಹುದು, ಆಗಲೇ ಬೇಕು. ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ, ಇವತ್ತಲ್ಲ ನಾಳೆ. ಅದಾದ ಮೇಲೆ ಒಂದು ರಘುಪತಿ ರಾಘವ ರಾಜಾರಾಮ್ ಅಂತ ಒಂದು ಭಜನೆ ಇತ್ತು. ಇವರಿಗೆ ಸೀಟು ಮಾಡಿ ಅದನ್ನು ತುಂಡು ಮಾಡಿ ಅದಕ್ಕೆ ಈಶ್ವರ ಅಲ್ಲ ತೇರೆ ನಾ ಅಂತ ಹೇಳಿ. ಈಶ್ವರ ಅಲ್ಲ ತೇರೆ ನಾಮ ಅಂದರೆ ನಿನ್ನ ಹೆಸರು ಈಶ್ವರನ ಹೌದು ಅಲ್ಲನ ಹೌದು. ಬ್ಯಾರಿಗಳು ಹೇಳಿದಿರಾ? ಬ್ಯಾರಿಗಳೇ ಹೇಳಿಲ್ಲ. ಅವರು ಹೇಳಿದ್ರು ಈಶ್ವರ ಅಲ್ಲವೇ ಅಲ್ಲ ಮಾರಾಯ ಅಂತ. ಇವತ್ತಿನವರೆಗೆ ಅವರು ಭಜನೆ ಹೇಳಿಲ್ಲ. ಯಾರಾದ್ರು ಹೇಳಿದ್ದಾರೆ ಕೇಳಿ. ನಾವು ಭಜನೆ ಮಾಡಿದ್ವಿ ಈಶ್ವರ ಅಲ್ಲ ತೇರೆ. ಮರಳಿ ನಮಗೆ ಮರಳಿ. ಯಾರಿಗೆ ಅಧಿಕಾರ ಉಂಟು? ಹಾಡನ್ನು ತುಂಡು ಮಾಡಲಿಕ್ಕೆ ಯಾರಿಗೆ ಅಧಿಕಾರ ಉಂಟು? ಒಂದೇ ಮಾತನ್ನು ತುಂಡು ಮಾಡಲಿಕ್ಕೆ ಯಾರಿಗೆ ಅಧಿಕಾರ ಉಂಟು? ದೇಶದ ಧ್ವಜ ತಂದು ಯಾರಿಗೆ